ಸಿಎಂ ಬಸವರಾಜ ಬೊಮ್ಮಾಯಿ ಮಂಡಿಸಿದ ಬಜೆಟ್ ಒಂದು ರಿವರ್ಸ್ ಗೇರ್ ಬಜೆಟ್. ರಾಜ್ಯವನ್ನ ಇನ್ನಷ್ಟು ಹಿಂದಕ್ಕೆ ಹೊತ್ತೊಯ್ಯುವ ಬಜೆಟ್ ಇದು ಎಂದು ವಿಪಕ್ಷ ಉಪನಾಯಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರು ನಗರದ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಸರ್ವಸ್ಪರ್ಶಿ ಬಜೆಟ್ ಅಂತಾರೆ, ಆದರೆ ವಾಸ್ತವದಲ್ಲಿ ಇದು ಹಿಟ್ ಅಂಡ್ ರನ್ ಬಜೆಟ್. ಸರ್ಕಾರದ ಬಂಡವಾಳವೇ ಸಾಲ ಮತ್ತು ಸಾರಾಯಿ. ಸರ್ಕಾರ 72,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ರೆ ಸರಿಸುಮಾರು 29,000 ಕೋಟಿ ರೂಪಾಯಿಗಳನ್ನು ಅಬಕಾರಿಯ ಮೂಲಕ ಸಂಗ್ರಹಿಸಲು ಹೊರಟಿದೆ. ಒಟ್ಟು 2.65 ಲಕ್ಷ ಕೋಟಿ ಬಜೆಟ್ನಲ್ಲಿ 1.01 ಲಕ್ಷ ಕೋಟಿ ಸಾಲ ಮತ್ತು ಸಾರಾಯಿಯಿಂದಲೇ ಬರುತ್ತಿದೆ. ಇದಕ್ಕಾಗಿಯೇ ಹೇಳಿದ್ದು, ಈ ಸರ್ಕಾರ ಜನರನ್ನ ಇನ್ನಷ್ಟು ಹಿಂದಕ್ಕೆ ಕೊಂಡೊಯ್ಯುತ್ತಿದೆ, ರಿವರ್ಸ್ ಗೇರ್ ಸರ್ಕಾರ ಎಂದು ಕಿಡಿಕಾರಿದ್ರು. ಈಗಿನ ಸಿಎಂ ನೀರಾವರಿ ತಜ್ಞರು ಕೂಡ ಹೌದು. ಸರ್ಕಾರ 26,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಮೀಸಲಿಟ್ಟಿದೆ. ಆದರೆ ನೀರಾವರಿ ಇಲಾಖೆ ಸುಮಾರು 17,000 ಕೋಟಿ ರೂಪಾಯಿ ಬಾಕಿ ಬಿಲ್ ಇನ್ನೂ ಪಾವತಿಯಾಗಿಲ್ಲ. ಹೀಗಿರುವಾಗ ಸರ್ಕಾರ ಕೇವಲ 9,000 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ರು. ಕೃಷ್ಣ ಮೇಲ್ದಂಡೆಗೆ ಸರ್ಕಾರದಿಂದ 5,000 ಕೋಟಿ ಮೀಸಲಿಟ್ಟಿರುವುದು ಶ್ಲಾಘನೀಯ. ಆದರೆ ಈ ಹಿಂದೆ ಆಗಿರುವ ಕೆಲಸದ ಬಗ್ಗೆ ಮಾಹಿತಿಯನ್ನ ನೀಡಲಿ. ಇನ್ನು ಮೇಕೆದಾಟು ಹಾಗೂ ಮಹದಾಯಿಗೆ ಸರ್ಕಾರ 1,000 ಕೋಟಿ ರೂಪಾಯಿ ಹಣವನ್ನ ನೀಡಿದೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಎಂದು ಹೇಳಿದ್ರು. ಇನ್ನು ನಾರಾಯಣಗುರು ಹೆಸರಿನಲ್ಲಿ ಈಗ ವಸತಿ ಶಾಲೆ ತೆರೆಯಲು ಮುಂದಾಗಿದ್ದಾರೆ. ನಾರಾಯಣಗುರುಗಳ ಟ್ಯಾಬ್ಲೋ ತಿರಸ್ಕರಿಸಿದವರು ಈಗ ಜನರ ಆಕ್ರೋಶಕ್ಕೆ ಹೆದರಿ ವಸತಿ ಶಾಲೆ ಕಾರ್ಯಕ್ರಮವನ್ನ ತಂದಿದ್ದಾರೆ. ಇದೆಲ್ಲವನ್ನ ನೋಡುತ್ತಿದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಂಗವಿಕಲರಾಗಿರುವುದು ಸ್ಪಷ್ಟ. ಆರ್ಥಿಕ ತಜ್ಞರಾಗಿರುವ ಅಂಬೇಡ್ಕರ್ ಹೇಳಿರುವ ಮಾತನ್ನ ನೆನಪಿಸಲು ಬಯಸುತ್ತೇನೆ. ಅಂಬೇಡ್ಕರ್ ಹೇಳ್ತಾರೆ, ಇದುವರೆಗೆ ನಾವು ಎಳೆದು ತಂದಿರುವ ಮತ್ತು ಅಭಿವೃದ್ಧಿಯ ಹೋರಾಟದ ರಥವನ್ನ ನೀವು ಮುಂದೆ ಎಳೆಯದಿದ್ರೂ ಅಡ್ಡಿಯಿಲ್ಲ, ಆದರೆ ಹಿಂದೆ ಮಾತ್ರ ಎಳೆಯಬೇಡಿ ಎಂದು ನಾನು ಈ ಸರ್ಕಾರಕ್ಕೆ ಹೇಳ ಬಯಸುತ್ತೇನೆ ಎಂದು ಯುಟಿ ಖಾದರ್ ಅವರು ಹೇಳಿದ್ರು. ನಾವೆನಿಸಿದೆವು ಗೌರವ ಅಂತ ತಂದೆ SR ಬೊಮ್ಮಾಯಿ ತರ ಅವರು ಕೂಡ ಜಾತ್ಯತೀತ ತತ್ವದ ನಿಲುವಿನಲ್ಲಿ ಮತ್ತು ಅದೇ ಆದ ಒಂದು ವ್ಯಕ್ತಿತ್ವ ಆಧಾರದಲ್ಲಿ ಆ ಬಜೆಟ್ ಅನ್ನು ಇವತ್ತು ಮಂಡಿಸಬಹುದು ಅಂತೇಳಿ ಬಹುಶಃ ನಮಗೆಲ್ಲರಿಗೂ ಕೂಡ ಇವತ್ತು ನಿರಾಸೆ ಆಗಿದೆ. ಈ ಬಜೆಟ್ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿ ಪಥವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋ ಬದಲು ಇದಕ್ಕೆ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥ ಬಜೆಟ್ ಇವತ್ತು ಆಗಿದೆ. ಇದು ರಿವರ್ಸ್ ಗೇರ್ ಬಜೆಟ್. ಈ ಬಜೆಟ್ ಅನುಷ್ಠಾನ ಆಗುವಂಥ ಸಂದರ್ಭದಲ್ಲಿ ಸರ್ಕಾರದ ಸಂಪೂರ್ಣವಾದ ಆರ್ಥಿಕ ಮತ್ತು ಅಭಿವೃದ್ಧಿಯ ಪಥ ಅದು ಹಿಂದಕ್ಕೆ ಹೋಗ್ತದೆ ಹೊರತು ಅದಕ್ಕೆ ಮುಂದಕ್ಕೆ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. 2.65 lakh crore rupees ನಮ್ಮ ಟೋಟಲ್ ಬಜೆಟ್ ಈ ಒಂದು ಗಾತ್ರ. ಇದರಲ್ಲಿ 72,000 ಸಾಲ ತೆಕ್ಕೊಂಡದ್ದು 72,000 ಮತ್ತು 29,000 ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಅದು ಸರಾಯಿ ಮಾರಿ ನಾವು ತೆಕ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹೇಳಿದ್ದು ಇದು ಸರಾಯಿ ಮತ್ತು ಸಾಲದ ಮೇಲೆ ಅವಲಂಬಿತವಾದ ಬಜೆಟ್, ರೆವೆನ್ಯೂ ಸರ್ಪ್ಲಸ್ ಇಂದ ಆಗುವಂತ ಬಜೆಟ್ ಅಲ್ಲ. ಯಾವಾಗ ನಮ್ಮ ರೆವೆನ್ಯೂ ಡೆಫಿಸಿಟ್ ಬರ್ತದೆ ಆವಾಗ ಆರ್ಥಿಕ ಪರಿಸ್ಥಿತಿ ರಾಜ್ಯದ ಸರಿ ಇಲ್ಲ ಅಂತೇಳಿ ಅರ್ಥ. ಯಾವಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಡೆಫಿಸಿಟ್ ಅಲ್ಲಿ ಹೋಗ್ತದೆ, ಸರ್ಪ್ಲಸ್ ಇರುವುದಿಲ್ಲ, ಯಾರು ಕೂಡ ಈ ರಾಜ್ಯದಲ್ಲಿ ಬಂಡವಾಳ ಹಾಕ್ಲಿಕ್ಕೆ ಬರುವುದಿಲ್ಲ. ಯಾವುದಾದ್ರು ಕಮ್ಮಿ ಲಾಸ್ ಆಗ್ತದೆ ನಿಮ್ಗೆ ಹಾಕ್ಲಿಕ್ಕೆ ಬರ್ತಾರ? ಅದೇ ರೀತಿ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಇವತ್ತು ಆಗ್ತದೆ. ಇವತ್ತು ಒಟ್ಟಾರೆಯಾಗಿ ಪ್ರತಿಯೊಬ್ಬರು ಯಾಕೆಂತ ಹೇಳಿದ್ರೆ ಸಾಲ ತೀರಿಸಬೇಕಾದ್ರೆ ಇವತ್ತು ಬಹುಶಃ ಬಡ್ಡಿ ಕಟ್ಟುವುದೇ ಇವತ್ತು ನಮ್ಮ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಲಸ ಇವತ್ತು ಬರ್ತದೆ. ಈ ಒಂದು ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಈ ಒಂದು ಬಜೆಟ್ ಆಗ್ತದೆ ಎನಿಸ್ಲಿಕ್ಕೆ ಕೂಡ ಖಂಡಿತವಾಗಿ ಇವತ್ತು ಸಾಧ್ಯ ಇಲ್ಲ. ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಏನವ್ರು ಇವತ್ತು ಘೋಷಣೆ ಮಾಡಿದ್ದಾರೆ, ಎಲ್ಲಕ್ಕೆ 5 ವರ್ಷದಲ್ಲಿ ಏನವ್ರು ಘೋಷಣೆ ಮಾಡಿದಾರ ಯಾವುದನ್ನು ಕೂಡ ಅವ್ರಿಗೆ ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲ 29,000 ಅಂತ ಹೇಳಿ ಅವ್ರು ಬಹುಶಃ ಇಟ್ಟಿದ್ದಾರೆ. ಅದರಲ್ಲಿ 19,000 ಕಳೆದ ಸಲದ ಸಾಲವೇ ಬಾಕಿ ಇವರು ಕೊಡ್ಲಿಕ್ಕಿದೆ. ಮತ್ತೆ 9,000ದಲ್ಲಿ ಈ ಒಂದು ವರ್ಷದಲ್ಲಿ ಏನು ನೀರಾವರಿ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ.
ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ಟಬ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು. ಸೋಮಾನಿ, ಸಿಂಫೋಲೋ, ಮೋಸಸ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು. ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು. 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.